ಉಚ್ಚಿಲ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಒಂದು ರಾಸಾಯನಿಕ ತುಂಬಿದಂಥ ಟ್ಯಾಂಕರ್ ಕಾರವಾರದಿಂದ ಕೊಚ್ಚಿಗೆ ಹೋಗುವಂಥದ್ದು. ಇಲ್ಲಿ ಅದು ರಾಸಾಯನಿಕ ಸೋರಿಕೆಯಾಗಿ ಇಲ್ಲಿ ನಿಲುಗಡೆ ಆಗಿತ್ತು. ಕೂಡಲೇ ಸಂಬಂಧಪಟ್ಟ ಎಲ್ಲ ಇಲಾಖಾ ಅಧಿಕಾರಿಗಳ ಮಾಹಿತಿಯನ್ನು ನೀಡಲಾಗಿ ಎಲ್ಲ ಜಿಲ್ಲಾಡಳಿತ, ಪುರಸಭೆ ಅಧಿಕಾರಿಗಳು, MCFನವರು, MRPLನವರು, BSFನವರು ಎಲ್ಲ ಸಂಬಂಧಪಟ್ಟ ಎಲ್ಲರೂ ಕೂಡ ಇಲ್ಲಿ ಬಂದು ಅದಕ್ಕೆ ತಕ್ಷಣ ಆಗಬೇಕಂತ ಕ್ರಮವನ್ನು ಕೈಗೊಂಡಿದ್ದರು. ಸುಮಾರು 6 ಗಂಟೆ ಹೊತ್ತಿಗೆ ಪ್ರತ್ಯೇಕ ಒಂದು ಟ್ಯಾಂಕರನ್ನು ತರಿಸಿ ಸುಮಾರು 33,000 ಲೀಟರ್ ಇರುವಂಥ ಟ್ಯಾಂಕರ್, ಅದರಿಂದ ಸುಮಾರು 15,000 ರಾಸಾಯನಿಕವನ್ನು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. MCF ಹಾಗೂ BSFನವ್ರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಆದರೆ ನಂತರದಲ್ಲಿ ಇನ್ನೂ 15,000 ಲೀಟರ್ ಖಾಲಿ ಮಾಡಲಿಕ್ಕೆ ವಾಹನ ಬರ್ತದೆ ಅಂತ ತಿಳಿಸಿದ್ರು. ಹಾಗೂ ಇದಕ್ಕೆ ಆದಿತ್ಯ ಬಿರ್ಲಾ ಕಂಪನಿಯವರಿಗೆ ಸೇರಿದಂಥ ಈ ಒಂದು ರಾಸಾಯನಿಕ ಹಾಗೂ ಈ ಲಾರಿ ಟ್ಯಾಂಕರ್ ಕಂಪನಿಯವರಿಗೆ ಕೂಡ ಸುಮಾರು 1.5 ಗಂಟೆಗೆ ಅವರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಆದರೆ ಬೇಸರ ಸಂಗತಿ ಏನಂದರೆ ಒಂದು ಅರ್ಧ ಗಂಟೆಯಲ್ಲಿ ಬಂದು ಮುಟ್ತೇನೆ ಅಂತ ಹೇಳುವವರು 6 ಗಂಟೆ ಸಮಯಕ್ಕೆ ಇದುವರೆಗೆ ಈಗ ಸುಮಾರು 10:30 ಗಂಟೆ ರಾತ್ರಿ ಆಗಿದೆ. ಇನ್ನೂ ಕೂಡ ಈ ಸ್ಥಳಕ್ಕೆ ಅವರು ಬರಲಿಲ್ಲ. ಸುಮಾರು 6 ಗಂಟೆಯ ಹೊತ್ತಿಗೆ MCF ಹಾಗೂ BSFನವರ ನೇತೃತ್ವದಲ್ಲಿ ಸುಮಾರು 15,000 ಲೀಟರ್ ರಾಸಾಯನಿಕವನ್ನು ಬೇರೆ ಟ್ಯಾಂಕಿಗಳಿಗೆ ಖಾಲಿ ಮಾಡಲಾಗಿದೆ. ಇನ್ನೂ ಕೂಡ ಅದರಲ್ಲಿ ಸುಮಾರು 18,000 ಲೀಟರ್ ರಾಸಾಯನಿಕ ಇದೆ. ಅದನ್ನು ಖಾಲಿ ಮಾಡಲಿಕ್ಕೆ ಅವರದೇ ಆದಂತಹ ಟ್ಯಾಂಕರ್ ಬರ್ತದೆ ಅಂತ ಅನ್ನೋ ಮಾಹಿತಿಯನ್ನು ತಿಳಿಸಿದರು. ಸುಮಾರು 8 ಗಂಟೆ ಹೊತ್ತಿಗೆ ಅವರ ಕಂಪನಿಗೆ ಸೇರಿದಂಥ ಟ್ಯಾಂಕರ್ ಇಲ್ಲಿಗೆ ಬಂದಿತ್ತು. ಆದರೆ ಅದನ್ನು ಖಾಲಿ ಮಾಡುವಂತಹ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಾಮಗ್ರಿ ಆಗಿರ್ಬೋದು ಕಾರಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಅದು ಇದುವರೆಗೆ ನಾವು ಇಷ್ಟುವರೆಗೆ ಕಾಯ್ತಾ ಇದ್ದೇವೆ. ಆದರೆ ಯಾವುದೇ ಟೆಕ್ನಿಷಿಯನ್ ಆಗಲಿ ಖಾಲಿ ಮಾಡಿದ ಸಾಮಗ್ರಿಗಳು ಬರಲಿಲ್ಲ. ಕೇವಲ ಇಷ್ಟು ದೊಡ್ಡ ರಾಸಾಯನಿಕ ಇಲ್ಲಿ ಸೋರಿಕೆ ಆಗ್ತಾ ಇದೆ. ಕೇವಲ ಟ್ಯಾಂಕರ್ನಲ್ಲಿ 2 ಡ್ರೈವರ್ನವರು ಮಾತ್ರ ಇದ್ದಾರೆ. ಅವರಿಗೆ ಕೂಡ ಸರಿಯಾದ ಮಾಹಿತಿ ಇಲ್ಲ. ಫೋನ್ ನಂಬರ್ ಕೇಳುವಾಗ ಸಂಬಂಧಪಟ್ಟ ಫೋನ್ ನಂಬರ್ ಕೊಟ್ಟರು ಅದು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ನೋಟಿಸಲ್ಲಿ ಬರ್ತಾ ಉಂಟು, ಸ್ವಿಚ್ ಆಫ್ ಬರ್ತಾ ಉಂಟು. ನಮಗೆ ಇನ್ನೂ ಕೂಡ ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿ ಮುಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಇಲ್ಲ. ಇಲ್ಲಿ ನಿಮಗೆ ಕಾಣುವ ಹಾಗೆ ಕೆಮಿಕಲ್ ರಾಸಾಯನಿಕ ಈಗಲೂ ಕೂಡ ಸೋರಿಕೆ ಆಗ್ತದೆ. ತುಂಬ ಹಾನಿಯನ್ನು ಉಂಟು ಮಾಡ್ತಾ ಇದೆ. ನಮಗೆಲ್ಲ ಸಹ ತುಂಬ ನೋವು ಕೂಡ ಆಗ್ತದೆ. ಯಾರಿಗೂ ಕೂಡ ನೋವು ಆಗಬಾರ್ದು, ಹಾನಿ ಆಗಬಾರ್ದು. ಆ ದೃಷ್ಟಿಯಲ್ಲಿ ಇಲಾಖಾಧಿಕಾರಿಗಳು, ನಮ್ಮ ಉಳ್ಳಾಲ ಪೊಲೀಸ್ ಠಾಣೆ ಅಧಿಕಾರಿಗಳು ಕೂಡ ಮಧ್ಯಾಹ್ನ ಇಲ್ಲಿದ್ದಾರೆ. ನಮ್ಮ ತಾಲೂಕು ದಂಡಾಧಿಕಾರಿ ಅಂತ ಪುಟ್ಟರಾಜ್ ಸರ್ ಅವರು ಕೂಡ ಇದ್ದಾರೆ. ಪುರಸಭಾ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. MRPLನವರು ಇದ್ದಾರೆ, MCFನವರು ಇದ್ದಾರೆ. ಅದೇ ರೀತಿ ಫೈರ್ ಸರ್ವಿಸ್ನವರು ಕೂಡ ನಿರಂತರವಾಗಿ ಇಲ್ಲಿದ್ದಾರೆ. ಆದರೆ ಇದನ್ನು ಖಾಲಿ ಮಾಡುವಂಥ ವ್ಯವಸ್ಥೆ ಇರುವಂಥ ಕಂಪನಿಯವರಿಗೆ ಮಾತ್ರ. ಆ ಕಂಪನಿಯವರು ಇಷ್ಟೊಂದು ಮುತುವರ್ಜಿ ಇಲ್ಲದೆ ತಗೊಳ್ಬೇಕಿತ್ತು. ಇದರ ಬಗ್ಗೆ ಮುಂಜಾಗ್ರತೆ ತಗೊಳ್ಬೇಕಿತ್ತು. ಜಾಗ್ರತೆ ವಹಿಸಿ ಕೂಡಲೇ ಅವರಿಗೆ ತಕ್ಷಣ ಇದಕ್ಕೆ ಇಲ್ಲಿ ಮುಟ್ಟಬೇಕಿತ್ತು. ಆದರೆ ಎಷ್ಟೊಂದು ಬೇಜವಾಬ್ದಾರಿ ಅಂತ ನಮಗೆ ಬೇಸರ ಆಗ್ತದೆ. ಎಷ್ಟೊಂದು ಬೇಜವಾಬ್ದಾರಿಯಿಂದ ಇಷ್ಟವರೆಗೆ 10:30 ಗಂಟೆ ಆದರೂ ಕೂಡ ಈ ಸ್ಥಳಕ್ಕೆ ಅವರು ಮುಟ್ಟಲಿಲ್ಲ ಅಂತ ಹೇಳಿದರೆ ಅವರಿಗೆ ಈ ಕೆಮಿಕಲ್ನ ಬಗ್ಗೆ ಎಷ್ಟು ತಾತ್ಸಾರ ಭಾವನೆ ಇದೆ, ಇಲ್ಲಿ ಸಾರ್ವಜನಿಕರ ಬಗ್ಗೆ ಎಷ್ಟು ತಾತ್ಸಾರ ಭಾವನೆ ಇದೆ ಅಂತ ನಮಗೆ ಬೇಸರ ಆಗ್ತಾ ಇದೆ. ಇನ್ನೂ ಕೂಡ ಮುಟ್ಟಲಿಲ್ಲ. ಈಗ ಕೂಡ ನಾವು ಎಲ್ಲ ಸಂಬಂಧ ಇಲಾಖೆಗೆ ಪುನಃ ಅವರ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ದೇವೆ. ಇನ್ನು ಬರ್ಬೋದ ನಿರೀಕ್ಷೆಯಲ್ಲಿದ್ದೇವೆ. ನಮಸ್ಕಾರ. ಇದು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ಪರಿಸರ, ರಾಷ್ಟ್ರೀಯ ಹೆದ್ದಾರಿ 66ರ ಬದಿಯಲ್ಲಿ ನಾವಿದ್ದೇವೆ. ಇಲ್ಲಿ ಹೈಡ್ರೋಕ್ಲೋರಿಕ್ ರಾಸಾಯನಿಕ ತುಂಬಿದಂತಹ ಟ್ಯಾಂಕರ್ ಮಧ್ಯಾಹ್ನದಿಂದ ಸೋರಿಕೆಯಾಗಿ ನಿಂತಿದೆ. ಮಧ್ಯಾಹ್ನದಿಂದಲೇ ಇದನ್ನು ಖಾಲಿ ಮಾಡುವಂತಹ ಪ್ರಯತ್ನ, ಬದಿಗೆ ನಿಲ್ಲಿಸಿ ಇದನ್ನು ಮುಂಜಾಗ್ರತೆ ವಹಿಸುವಂತಹ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತಾ ಇವೆ. ಇದರ ಜೊತೆಗೆ ಈ ಲಾರಿ ಯಾವ ಕಂಪನಿಗೆ ಸೇರಿದೆ ಆ ಕಂಪನಿಯವರಿಗೆ ವಿಷಯ ತಿಳಿಸಿ ಇದನ್ನು ತಕ್ಷಣ ಖಾಲಿ ಮಾಡಿಸಿ ಸ್ಥಳಾಂತರ ಮಾಡುವಂತಹ ತುರ್ತು ಪ್ರಯತ್ನವನ್ನು ಇಲ್ಲಿಯ ಸ್ಥಳೀಯ ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿಯವರು ಸ್ಥಳದಲ್ಲಿದ್ದಾರೆ. ತಹಶೀಲ್ದಾರ್, ದಂಡಾಧಿಕಾರಿ ತಹಶೀಲ್ದಾರ್ರವರು ಕೂಡ, ಪುಟ್ಟರಾಜರವರು ಕೂಡ ಇದುವರೆಗೆ ಇಲ್ಲಿದ್ದರು. ಅವರು ಕೂಡ ಈಗ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ಉಳ್ಳಾಲ ಪೊಲೀಸ್ ಠಾಣೆಯ ಅಧಿಕಾರಿಗಳು, MCFನವರು, ಅಗ್ನಿಶಾಮಕ ದಳದವರು, ಪ್ರಾಕೃತಿಕ ವಿಕೋಪ ತಂಡದವರು ಎಲ್ಲರೂ ಇಲ್ಲಿದ್ದಾರೆ. ಎಲ್ಲರೂ ಕಾಯುವುದೇ ಬಿಟ್ಟರೆ ಬೇರೆ ಏನು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಕಂಪನಿಯವರು ಬರದೆ ಇದನ್ನು ಸ್ಥಳಾಂತರ ಮಾಡುವಂತಹ, ಇದನ್ನು ಖಾಲಿ ಮಾಡುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ಇದರ ಬಗ್ಗೆ ತಿಳಿದವರು ಕಂಪನಿಯವರು. ಅವರಿಗೆ ಮಧ್ಯಾಹ್ನ 12:30 ಗಂಟೆಗೆ ಈ ಘಟನೆ ನಡೆದಿದೆ. ಘಟನೆ ನಡೆದ ತಕ್ಷಣ ಅವರಿಗೆ ತಿಳಿಸುವಂತಹ ಎಲ್ಲ ಪ್ರಯತ್ನಗಳು ನಡೆದಿವೆ. ಆದರೂ ಕೂಡ ಅವರಿಂದ ಯಾವ ರೀತಿಯ ಸ್ಪಂದನೆ ಇಲ್ಲದೆ ಈಗ ರಾತ್ರಿ ಸುಮಾರು 10:30 ಗಂಟೆ ಆಗುತ್ತಾ ಬಂದಿದೆ. ಇದುವರೆಗೆ
ಇದನ್ನು ಖಾಲಿ ಮಾಡುವಂತಹ ಕಂಪೆನಿಯವರು ಜವಾಬ್ದಾರಿ ತಗೊಳ್ಬೇಕಿತ್ತು, ಹೊಣೆಗಾರಿಕೆ ವಹಿಸಿಕೊಳ್ಬೇಕಿತ್ತು. ಅವರು ಇದುವರೆಗೆ ಬಂದಿಲ್ಲ. ಎಲ್ಲರೂ ಇಲ್ಲಿ ಕಾಯುವಂತಹ ಪರಿಸ್ಥಿತಿ ಆಗಿದೆ. ಜೊತೆಗೆ ಆ ಒಂದು ರಾಸಾಯನಿಕ ಅನಿಲ ಜಾಸ್ತಿಯಾಗಿ ಸೋರಿಕೆ ಆಗ್ತಾ ಇದೆ. ಅದರ ಹೊಗೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಎನ್ನುವುದನ್ನು ನೀವು ಚಿತ್ರಣದಲ್ಲಿ ಕಾಣಬಹುದು. ಇದು ಒಂದು ರೀತಿಯಲ್ಲಿ ವಿಷಕಾರಿ ಅನಿಲ. ಇದು ನಮ್ಮ ಶ್ವಾಸಕೋಶಕ್ಕೆ ಹೋದರೆ ಅದು ತೊಂದರೆ ಆಗ್ತದೆ ಎನ್ನುವಂಥ ಘಟನೆ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದೆ ಕಂಪನಿಯವರು ನಿರ್ಲಕ್ಷ್ಯ ತೋರಿಸಿದ್ದಾರೆ. ರಾತ್ರಿ 10:30 ಆದರೂ ಇದನ್ನು ಇನ್ನೂ ಕೂಡ ಖಾಲಿ ಮಾಡುವಂತಹ ಪ್ರಯತ್ನ ಮುಂದುವರಿದಿದೆ. ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನು ತೋರಿಸದೆ ಕಂಪನಿಯವರು ತಕ್ಷಣ ಬಂದು ಇದನ್ನು ಖಾಲಿ ಮಾಡಬೇಕಾಗಲಿ. ಇಲ್ಲಿ ಸ್ಥಳೀಯರು ಎಲ್ಲ ಸೇರಿದ್ದಾರೆ. ಅವರೆಲ್ಲರೂ ಆಗ್ರಹಿಸ್ತಾ ಇದ್ದಾರೆ. ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಅವರು ನಮಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಮಧ್ಯಾಹ್ನದಿಂದ ಅವರು ಶ್ರಮಿಸ್ತಾ ಇದ್ದಾರೆ. ಅವರು, ಅವರ ತಂಡದವರು ಮತ್ತು ಎಲ್ಲರೂ ಇಲ್ಲಿದ್ದಾರೆ. ಈ ಒಂದು ಕಾರ್ಯ ಬೇಗನೆ ಆಗಲಿ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನು ಬೇಗನೆ ಮಾಡಲಿ.